ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಚಪಾತಿ, ಮೃದುವಾದ ಚಪಾತಿ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು 4 ರಿಂದ 5 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ನಾನು ಪ್ಯಾಕೆಟ್ ಗೋಧಿ ಹಿಟ್ಟನ್ನೇ ತಗೊಂಡಿದ್ದೇನೆ. ಆಮೇಲೆ ನೀರು, ಕಲಸಲಿಕ್ಕೆ ಎಷ್ಟು ಬೇಕಷ್ಟು ನೀರು, ಸ್ವಲ್ಪ ಎಣ್ಣೆ, ಆನಂತರ ಉಪ್ಪು. ಇಷ್ಟೇ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸಣ್ಣ ಸ್ಪೂನಲ್ಲಿ 1-2 ಸ್ಪೂನು ತೆಂಗಿನ ಎಣ್ಣೆ ಹಾಕೊಳ್ಳಿ. ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ಇದೆರಡನ್ನು ಚೆನ್ನಾಗಿ ಕಲಸಿಕೊಳ್ಳಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಈಗ ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆದ ನಂತರ ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಒಮ್ಮೆಲೆ ನೀರು ಹಾಕಬೇಡಿ, ಎಷ್ಟು ಬೇಕು ಅಷ್ಟು ನೋಡಿ ಅದಕ್ಕೆ ತಕ್ಕಂತೆ ನೀರು ಹಾಕಿ ಕಲಸಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ಅಂಟು ಬರುವಂತೆ ನಾದ್ಕೊಳ್ಳಿ. ಹೀಗೆ ನಾದ್ಕೊಳ್ಳೋದ್ರಿಂದ ಚಪಾತಿ ತುಂಬ ಸ್ಮೂತ್ ಆಗುತ್ತೆ, ತುಂಬ ಮೃದುವಾಗುತ್ತೆ. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ, ಈಗ ಚಪಾತಿಯನ್ನು ಚೆನ್ನಾಗಿ ನಾದ್ಕೊಂಡಿದ್ದೇನೆ ನಾನು. ಇದನ್ನೊಂದು ಇದರ ಮೇಲೆ ಒಂಚೂರು ಎಣ್ಣೆ ಹಾಕಿ ಒಂದು 20 ನಿಮಿಷ ಹೀಗೇನೆ ಬಿಡುವ. ಒಂದು 20 ನಿಮಿಷ ಹೀಗೇನೆ ಬಿಡುವ. ಈಗ ಹಿಟ್ಟನ್ನು ನಾನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೇನೆ. ಒಂದು 20 ನಿಮಿಷ ನಾನು ಬಾಯಿ ಮುಚ್ಚಿ ಹಾಗೇನೆ ಬಿಡ್ತೇನೆ. ಈಗ ನಾನು ಚಪಾತಿ ನೆಂಚ್ಕೊಳ್ಳೋಕ್ಕೆ ಆಲೂಗಡ್ಡೆ ಪಲ್ಯವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಈಗ ನಾನು ಚಪಾತಿಗೆ ಬೇಕಾಗಿರುವಂತಹ ಆಲೂಗಡ್ಡೆ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಒಂದು ದೊಡ್ಡ ಸೈಜಿನ 3 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ ನಾನು. ಆಮೇಲೆ ಒಂದು ಖಾರ ಇದೆ, ಇದು 2 ಹಸಿಮೆಣಸಿನಕಾಯಿ. ಆಮೇಲೆ ಒಂದು ಸಣ್ಣ ಟೊಮೆಟೊ, 1-2 ಸ್ಪೂನು ಉದ್ದಿನಬೇಳೆ, ಆಮೇಲೆ ಒಂದು ಸಣ್ಣ ಸ್ಪೂನಲ್ಲಿ 1-2 ಸ್ಪೂನು ಕಡಲೆಬೇಳೆ, ಆಮೇಲೆ 4 ಆಲೂಗಡ್ಡೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಅರಿಶಿನ. ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸಲ್ಲಿ. ಈಗ ಅದಕ್ಕೆ ಸ್ವಲ್ಪ 1-2 ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೇನೆ, ತೆಂಗಿನ ಎಣ್ಣೆ.
ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ ಒಗ್ಗರಣೆಗೆ, ಸಾಸಿವೆ ಈ ಸ್ಪೂನಿನ ಮೆಜರ್ ತಗೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈಗ ಸಾಸಿವೆ ಸಿಡಿತಾ ಇದೆ. ನಾನು ಒಂದು 10 ಎಸಳು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಆನಂತರ ಇದರಲ್ಲಿ ಒಂದು 3/4 ಸ್ಪೂನು, ಸಣ್ಣ ಸ್ಪೂನ್ ಆದರೆ 1-2 ಸ್ಪೂನ್ ಹಾಕಿ, ಇದು ಸ್ವಲ್ಪ ಮೀಡಿಯಮ್ ಸ್ಪೂನು. ಇದರಲ್ಲಿ ನಾನು 1 ಸ್ಪೂನು ಉದ್ದಿನಬೇಳೆ, ಆಮೇಲೆ 1 ಸ್ಪೂನು ಕಡಲೆಬೇಳೆ ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ 1 ಸ್ಪೂನು. ಇದು ಚೆನ್ನಾಗಿ ಕೆಂಪಾಗ್ತಾ ಬರಲಿ. ಈಗ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಲೈಟಾಗಿ ಕೆಂಪಾಗ್ತಾ ಬಂದಿದೆ ನೋಡಿ. ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹೆಚ್ಚಿಟ್ಟ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಇದೆರಡನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೋಡಿ, ಹೀಗೆ ಸ್ವಲ್ಪ ಸಾಕು ನೀರು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೇಯಲಿ ಅಂತ ಇಡ್ತಾ ಇದ್ದೇನೆ. ಈಗ ಅದೇ ಕುಕ್ಕರಿಗೆ ನಾನು ಒಂದು ಇಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಬೇಕಾದರೆ ಮತ್ತೆ ಹಾಕೊಳ್ಳುವ. ಈಗ ಸ್ವಲ್ಪ ಈರುಳ್ಳಿ ಬೇಯುವಾಗ ಸಾಕು. ಆಮೇಲೆ ಅರಶಿನವನ್ನು ಕೂಡ ನಾನು ಈಗಲೇ ನೋಡಿ ಇಷ್ಟು ಅರಶಿನ ಇದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದೆರಡು ನಿಮಿಷ ಬಾಯಿ ಮುಚ್ಚಿದನ್ನು ಬಿಟ್ಟುಬಿಡುವ. ವಿಜಿಲ್ ಹಾಕಬೇಡಿ, ಬರೀ ಬಾಯಿ ಮುಚ್ಚಿ ಹೀಗೆ 1-2 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡಿ. ಈಗ ನೀರುಳ್ಳಿ ಲೈಟಾಗಿ ಬೇಯ್ತಾ ಬಂದಿದೆ. ಈಗ ನಾನು ಇದಕ್ಕೆ ಬೇಯಿಸಿ ಸ್ನ್ಯಾಶ್ ಮಾಡಿಟ್ಟಿರುವಂತಹ ಆಲೂಗಡ್ಡೆ ಇದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡಬೇಕು. ಬೇಯಿಸಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ನ್ಯಾಶ್ ಮಾಡಿರುವಂತಹ ಬಟ್ಲಲ್ಲೇ ಸ್ವಲ್ಪ ನೀರು ತಗೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತೇನೆ. ನೀರು ನಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಉಪ್ಪೆಲ್ಲ ಸರಿ ಇದೆ ಅಂತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ಹೀಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು, ಆಮೇಲೆ ನಮಗೆ ಸೇರಿಸಲಿಕ್ಕೆ ಕಷ್ಟ ಆಗುತ್ತೆ, ಸೇರಿಸ್ಕೊಂಡು ಬಿಡೋಣ. ಈಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸ್ತಾ ಉಂಟು, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೇನೆ ನಾನು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಾದಷ್ಟೇ ನೀರು ಸೇರಿಸಿ. ನಿಮಗೆ ಯಾವ ಹದಕ್ಕೆ ಪಲ್ಯ ಬೇಕೋ ಆ ಹದಕ್ಕೆ ನೀರು ಸೇರಿಸಿ. ತುಂಬ ತೆಳು ಬೇಕಿದ್ರೆ ಸ್ವಲ್ಪ ನೀರು ಹಾಕಿ, ತುಂಬ ದಪ್ಪ ಬೇಕಿದ್ರೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಈಗ ನಾನು ಬಾಯಿ ಮುಚ್ಚಿ ಒಂದು 3 ವಿಸಿಲ್ ಬರುವವರೆಗೆ ಇದನ್ನು ಬೇಯಿಸ್ಕೊಳ್ತೇನೆ. 3 ರಿಂದ 4 ವಿಸಿಲ್ ಆಗಿದೆ, ಸಾಕು. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ಆರಲಿ, ಆನಂತರ ನಾನು ಕೊನೆಗೆ ಕೊತ್ತಂಬರಿ ಸೊಪ್ಪು ಸೇರಿಸಿ ತೋರಿಸ್ತೇನೆ. ಈಗ ನಾನು ಚೆನ್ನಾಗಿ ಕಲಸಿಟ್ಟ ಹಿಟ್ಟು ಚೆನ್ನಾಗಿ ಅಂಟು ಬಂದಿದೆ. ಈಗ ನಾನು ಚಪಾತಿ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಒಮ್ಮೆ ನಾದಿ ಇಟ್ಟ ಹಿಟ್ಟನ್ನು ಮತ್ತೊಮ್ಮೆ ಹೀಗೆ ನಾದಿಕೊಳ್ಳಿ. ಚಪಾತಿ ಉಂಡೆ ಮಾಡುವ ಮೊದಲು 20 ನಿಮಿಷ ನಾನು ಕಲಸಿ ಇಟ್ಟಿದ್ದೇನೆ. ಈಗ ನೋಡಿ ಉಂಡೆ ತೆಗೆಯುವುದೇನೆ ಅಂತ. ಈ ಗಾತ್ರದ ಉಂಡೆ ತಗೊಳ್ಳಿ, ಈ ಗಾತ್ರದ ಉಂಡೆ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತೇನೆ. ಈಗ ಈ ಅಂದಾಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಈಗ ಇದನ್ನು ಚಪಾತಿ ಹಿಟ್ಟಿಗೆ, ಗೋಧಿ ಹಿಟ್ಟಿಗೆ ನಾನು ಮುಳುಗಿಸಿ ನೋಡಿ ಹೀಗೆ ಒತ್ತಿಕೊಂಡು ತುಂಬ ಸ್ಮೂತಾಗಿ ಚಪಾತಿ ಕೋಲಿನಿಂದ ಅದನ್ನು ಲಟ್ಟಿಸ್ತಾ ಹೋಗಿ. ಚೆನ್ನಾಗಿ ರೌಂಡ್ ಶೇಪಿಗೆ ಬರಬೇಕದು. ನೆನಪಿಟ್ಕೊಳ್ಳಿ, ಚಪಾತಿ ಯಾವುದೇ ಕಾರಣಕ್ಕೂ ಮನೆಗೆ ಅಂಟಿಕೊಳ್ಳದಂತೆ ನೋಡ್ಕೊಳ್ಳಿ. ಈಗ ಇದಕ್ಕೆ ನಾನು ನೋಡಿ ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಹಾಕೊಂಡು ಕೈಯೆಲ್ಲದನ್ನು ಇಡೀ ಚಪಾತಿಗೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ತೇನೆ. ನೋಡಿ ಹೀಗೆ ಒಂದು ಸೈಡ್, ಮತ್ತು ಹೀಗೆ ಇನ್ನೊಂದು ಸೈಡ್ ಹೀಗೆ ಮಾಡ್ಕೊಳ್ಳಿ. ಮತ್ತು ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಈಗ ಮತ್ತೆ ನಾನು ಚಪಾತಿ ಹಿಟ್ಟಿಗೆ ಅದನ್ನು ಹಾಕಿಕೊಂಡು ಇದು ಸ್ಕ್ವೇರ್ ಟೈಪಲ್ಲೇ ಬರುತ್ತೆ. ಈ ಚಪಾತಿ ರೌಂಡಿಗೂ ಮಾಡ್ಕೊಳ್ಬೋದು, ಅದು ನಾನು ಸ್ಕ್ವೇರ್ ಆಗಿ ಇದನ್ನು ಲಟ್ಟಿಸ್ಕೊಳ್ತೀನಿ. ಸೈಡ್ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಕೆಳಗೆ ಬದಿಯನ್ನು ತುಂಬ ಕೆಳಗೆ ಲಟ್ಟಿಸ್ಕೊಳ್ಳೋಕ್ಕೆ ಪ್ರಯತ್ನಿಸಿ. ಅದಕ್ಕೆ ತುಂಬ ದಪ್ಪ ಇದ್ದರೂ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ, ಆದರೆ ಸೈಡ್ ಪೂರ್ತಿಯಾಗಿ ತೆಳು ಬರುವ ಹಾಗೆ ಲಟ್ಟಿಸ್ಕೊಳ್ತಾ ಬನ್ನಿ. ಚಪಾತಿ ಹಿಟ್ಟಿಯನ್ನು ಉಂಡೆಯನ್ನು ತಗೊಳ್ತಾ ಇದ್ದೇನೆ ನಾನು. ನೋಡಿ ಈ ಹದ ಗಾತ್ರಕ್ಕೆ ಸಾಕು. ಅದನ್ನು ಕೂಡ ನಾನು ಗೋಧಿ ಹಿಟ್ಟಲ್ಲಿ ಮುಳುಗಿಸಿ ಲಟ್ಟಿಸ್ತಾ ಇದ್ದೇನೆ. ಚಪಾತಿ ನಾವು ನೆಂಚ್ಕೊಂಡು ತಿನ್ಬೋದು, ಪಲ್ಯ ಜೊತೆಗೆ. ಆಮೇಲೆ ಮಟನ್ ಕರಿ, ಚಿಕನ್ ಕರಿ ಅದಕ್ಕೆಲ್ಲ ಚೆನ್ನಾಗಿ ಅಂದ್ಕೊಳ್ತದೆ. ಈಗ ಮತ್ತೊಮ್ಮೆ ನಾನು ಮಧ್ಯಕ್ಕೆ ಎಣ್ಣೆಯನ್ನು
ತ್ರಿಕೋನ ಆಕಾರದಲ್ಲಿ ಲಟ್ಟಿಸ್ತಾ ಇದ್ದೇನೆ. ಈ ಥರ ನಾವು ಚಪಾತಿ ಮಾಡಿದರೆ ಅದು ಸಂಜೆ ತನಕ ಬೆಳಿಗ್ಗೆ ಮಾಡಿದ ಚಪಾತಿಯನ್ನು ಸಂಜೆವರೆಗೂ ಇಟ್ಟು ಏನು ಆಗೋದಿಲ್ಲ, ಅದು ಗಟ್ಟಿ ಆಗೋದಿಲ್ಲ, ಸ್ಮೂತಾಗಿ ಇರುತ್ತೆ. ಆಗ ಮಾಡಿದಾಗೇ ಇರುತ್ತೆ. ಮಧ್ಯಕ್ಕಿಂತ ಸೈಡನ್ನು ತುಂಬ ತೆಳ್ಳಗೆ ಲಟ್ಟಿಸಿಕೊಳ್ಳುವಾಗೆ ಪ್ರಯತ್ನ ಮಾಡಿ ನಾವು. ಇದನ್ನು ನಾನು ಫ್ರೈ ಮಾಡಿಕೊಳ್ಳೋದು ಅಂತ ತೋರಿಸ್ತೇನೆ ನಿಮಗೆ. ಈಗ ನಾನು ಕಾವಲಿಯನ್ನು ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೇನೆ. ಚೆನ್ನಾಗಿ ಕಾದ ಕಾವಲಿಗೆ ನಾನೀಗ ಚಪಾತಿಯನ್ನು ಹಾಕ್ಕೊಳ್ತೇನೆ. ಗ್ಯಾಸ್ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಉರಿ ಜಾಸ್ತಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಬದಿಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚಪಾತಿ ಕಾಯದೆ ಎಣ್ಣೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಚಪಾತಿ ಚೆನ್ನಾಗಿ ಕಾಯೋದಿಲ್ಲ. ನೀವು ಮೊದಲೇ ಎಣ್ಣೆ ಹಾಕ್ಕೊಂಡ್ರೆ ಅದ ಕಾಯ್ತಾ ಬರುವಾಗ ಬೇಯ್ತಾ ಬರುವಾಗ ಚಪಾತಿ ಎಣ್ಣೆ ಹಾಕೊಂಡ್ರೆ ಆಯಿತು. ಈಗ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಎಣ್ಣೆ ಬೇಕಿದ್ದವರು ಹಾಕ್ಕೊಳ್ಳಿ, ಬೇಡದವರು ಸ್ಕಿಪ್ ಮಾಡ್ಕೊಳ್ಳಿ. ಚಪಾತಿಯನ್ನು ನಾನು ಇನ್ನೊಂದು ರೀತಿ ಲಟ್ಟಿಸಿದಂತಹ ಚಪಾತಿಯನ್ನು ನಾನು ನಿಮಗೆ ಹಾಕೊಂಡು ತೋರಿಸ್ತೇನೆ. ನೋಡಿ, ಇದು ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಲಟ್ಟಿಸಿಟ್ಕೊಂಡಂತಹ ಚಪಾತಿ. ಹೀಗೆ ನೀವು ಲಟ್ಟಿಸುವಾಗ ಈ ರೀತಿ ಲಟ್ಟಿಸಿಕೊಂಡ್ರೆ ಸಂಜೆ ತನಕ ಚಪಾತಿ ಫ್ರೆಶ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಗಟ್ಟಿ ಆಗೋದಿಲ್ಲ. ಈಗ ನಾನು ಎರಡೂ ಸೈಡನ್ನು ಕಾಯಿಸಿ ತೆಗೆದೆ. ಈ ಕಬ್ಬಿಣದ ಕಾವಲಿಯಲ್ಲಿ ನಾವು ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ ಚಪಾತಿ. ನಾನು ಜಾಸ್ತಿ ಈ ಕಾವಲಿಯನ್ನೇ ಚಪಾತಿಗೆ, ಆಮೇಲೆ ಫಿಶ್ ಫ್ರೈ, ಆಮೇಲೆ ದೋಸೆ ಎಲ್ಲನೂ ನಾನು ಜಾಸ್ತಿ ನಾನ್ ಸ್ಟಿಕ್ಕಿಗಿಂತ ಕಬ್ಬಿಣದ ಕಾವಲಿಯಲ್ಲೇ ಜಾಸ್ತಿ ಮಾಡ್ಕೊಳ್ತೀನಿ. ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಇದನ್ನು ಫ್ರೈ ಮಾಡಿಟ್ಟಿದ್ದೇನೆ. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೋಡಿ, ಇದನ್ನು ನಾವು ಸಂಜೆ ತನಕ ಇಟ್ಕೊಂಡ್ರೆ ಏನಾಗೋದಿಲ್ಲ. ಹೀಗೆ ಲಟ್ಟಿಸಿ ಮಾಡಿದ ಚಪಾತಿ. ಈಗ ಆಲೂಗಡ್ಡೆ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಕೊನೆಗೆ ಸೇರಿಸಿಕೊಳ್ಳಿ. ಮಂಗಳೂರು ಶೈಲಿಯ ಚಪಾತಿ ಮತ್ತು ಆಲೂಗಡ್ಡೆ ಬಾಜಿ ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.